ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರು 12ನೇ ಶತಮಾನದ ಅಣ್ಣ ಬಸವಣ್ಣವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಸಾಮರಸ್ಯ ಮಂಗಳೂರು ಇದರ ವತಿಯಿಂದ ಸೌಹಾರ್ದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಈ ಒಂದು ಶುಭ ಸಂಜೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಶಶಿಕಾಂತ್ ಸೆಂಥಿಲ್ ಮಾಜಿ ಜಿಲ್ಲಾಧಿಕಾರಿಗಳೇ, ಶಿಕಾರಿಪುರದಿಂದ ಆಗಮಿಸಿರ್ತಕ್ಕಂಥ ಕೃಷ್ಣಮೂರ್ತಿ ಅವರೇ, ಫಾದರ್ ಜೋಸೆಫ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆನ್ನದ ಎಲ್ಲ ಗಣ್ಯಾತಿ ಗಣ್ಯರೇ, ಮುಂದಗಡೆ ಕುಂತಿರ್ತಕ್ಕಂತಹ ಎಲ್ಲ ಮಂಗಳೂರಿನ ಸಮಸ್ತ ಸದ್ಭಕ್ತರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾನೀಗೊಂದು ಏನು ಹೆಚ್ಚು ಮಾತಾಡಿದ್ರು ಭಾಳ ಕಡಿಮೆ ಮಾತಾಡಿದ್ರು ಭಾಳ ಹೆಚ್ಚು. ಯಾಕಂದ್ರಪ್ಪ ಅಂದರೆ ಸಮಯ ಒಂದು 7:30 ಆಗೈತೆ. ಈಗ ಮನೆಗೆ ಹಿರಿ ಮಗನಾಗಿ ಹುಟ್ಟಬಾರ್ದಂತ, ಭಾಷಣಗಾರಿಗೆ ಕೊನೆಯವನಾಗಿ ಇರಬಾರ್ದಂತ ಅಲ್ಲಿಗೆ. ಯಾಕಂದ್ರೆ ಎಲ್ಲರೂ ಮಾತಾಡೇ ಬಿಟ್ಟಿರ್ತಾರೆ ಎಲ್ಲ ವಿಷಯಗಳನ್ನು ಇದರಲ್ಲಿ. ನಾನು ಏನಾದರೂ ಒಂದು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಇವರು ಹಿಂದೂವಾದಿಗಳು ಅಂತಂತಾರೆ. ನಾನು ಏನಾದರೂ ಒಂದು ಕ್ರೈಸ್ತ ಧರ್ಮದ ಬಗ್ಗೆ ಮಾತಾಡಿದ್ರೆ ಇವರು ಕ್ರೈಸ್ತವಾದಿಗಳು ಅಂತಾರೆ. ನಾನು ಏನಾದರೂ ಒಂದು ಇಸ್ಲಾಮಿಕ್ ಬಗ್ಗೆ ಮಾತಾಡಿದ್ರೆ ಇವರು ಪಕ್ಕಾ ಮುಸ್ಲಿಮರು ಅಂತಾರೆ. ಆದರೆ ನಾನು ಮಾತಾಡೋದು ಯಾವುದಪ್ಪ ಅಂದ್ರೆ ಬರೀ ಸಾಮರಸ್ಯದ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು. ಯಾಕೆ ಏನಾಗ್ತಾ ಇದೆಯಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಮಹಾನ್ ನಾಯಕರನ್ನು ಕಂಡಿರ್ತಕ್ಕಂಥವ್ರು ನಾವು. ಯಾವ ರೀತಿ ಅಂತಂದರೆ APJ ಅಬ್ದುಲ್ ಕಲಾಮರಂಥವ್ರಿಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥ ದೇಶ ನಮ್ಮದು. ಸೂಫಿ ಸಂತ ಆಗಿರ್ತಕ್ಕಂಥ ಇಬ್ರಾಹಿಂ ಸುತಾರವ್ರಿಗೆ ಸನ್ಮಾನ ಮಾಡಿರ್ತಕ್ಕಂಥ ದೇಶ ನಮ್ಮದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಇಸ್ಲಾಮಿಕರಲ್ಲಾಗಲಿ ಹಿಂದೂಗಳಾಗಲಿ ಇವರು ಯಾರೂ ಯಾವತ್ತಿಗೂ ಕೆಟ್ಟ ಸಂಪ್ರದಾಯದಲ್ಲಿ ಹುಟ್ಟಬೇಕು ಬರಬೇಕು ಅಂತ ಯಾರು ಬಂದಿರೋದಿಲ್ಲ. ಆದರೆ ಪರಿಸ್ಥಿತಿ ಅನುಗುಣವಾಗಿ ಆ ಧರ್ಮದಲ್ಲಿ ಅವರು ಜನಿಸಿರ್ತಾರೆ, ಈ ಧರ್ಮದಲ್ಲಿ ನಾವು ಜನಿಸಿರ್ತೀವಿ. ಆದರೆ ಏನು ಮಾಡಬೇಕಾಗಿರ್ತಕ್ಕಂಥದ್ದು ವಾಕ್ಯ ಏನಿದೆಪ್ಪ ಅಂತಂದ್ರೆ ಸೌಹಾರ್ದಯುತ ಇರಬೇಕು, ಶಾಂತಿಯುತ ಇರಬೇಕು. ಅದನ್ನು ಭಾಳಷ್ಟು ಮುಖ್ಯ ನಾವು ಕಾಪಾಡ್ಕೊಂಡಾಗ ಮಾತ್ರ ಇವತ್ತು ನಾವು ಸೌಹಾರ್ದ ಕಾರ್ಯಕ್ರಮವನ್ನು ಏನು ಮಾಡಿದ್ದೀವಲ್ಲ ಅದು ಸಾರ್ಥಕ ಆಕೈತೆ ಅಂತ. ಸುಮ್ಮನೆ ನಾವು ಮಾತಾಡಿ ಹೋಗ್ಬಾರ್ದು. ಲಕ್ಷ ಗಂಟಲೆ ಮಾತಾಡೋರನ್ನ ಕರೆಸ್ತೀವಿ ನಾವು ಇವತ್ತು ಇಂಥ ಕಾರ್ಯಕ್ರಮದಲ್ಲಿ. ಆದರೆ ಅದನ್ನು ಅನುಸರಣೆ ಮಾಡಬೇಕಲ್ಲ. ಇವತ್ತು ಸಾಮರಸ್ಯ ಮಂಗಳೂರು ಕಾರ್ಯಕ್ರಮ, ನನಗೆ ಇವತ್ತು ಕಾರ್ಯಕ್ರಮ ಬರೋಕ್ಕಿಂತ ಮುಂಚೆ ನನಗೆ 100 ಕಾಲ್ಗಳು ಬಂದಿತ್ತು ನಮ್ಮ ಕಡೆಯಿಂದ. ಅಲ್ಲಿ ಮಂಗಳೂರಲ್ಲಿ ಭಾಳ ಗಲಭೆಗಳಿದ್ದಾವೆ, ಹೆಂಗೆ ಮಾತಾಡ್ತೀರಿ ಸ್ವಾಮೀಜಿ, ಏನು ಮಾತಾಡ್ತೀರಿ ಅಂತ. ಆದರೆ ನಿಮ್ಮಲ್ಲೆಲ್ಲ ಕೂತಕ್ಕಂಥವ್ರು ನೋಡಿದರೆ ಎಲ್ಲಿಯೂ ಗಲಭೆ ಇಲ್ಲ, ನಾವೇ ಸೃಷ್ಟಿ ಮಾಡ್ಕೋತಾ ಇದ್ದೀವಿ. ಯಾಕೆ ಇದೆಯಪ್ಪ ಅಂತಂದರೆ ನಮ್ಮಲ್ಲಿ ಹುಡ್ಕಾಡ್ಕೊಂತ ಹೋದ್ರೆ ನಮ್ಮ ಭಾರತ ದೇಶ ಎಷ್ಟು ಸ್ವಚ್ಛವಾಗಿದೆಪ್ಪ ಅಂತಂದರೆ ಒಬ್ಬ ಕವಿ ಹೇಳ್ತಾನೆ ಏನಂತಂದರೆ, ಪ್ಯಾಷನ್ ಬೇಕಾದ್ರೆ ಪ್ಯಾರಿಸ್ಗೆ ಹೋಗಂತ, ಪ್ಯಾಷನ್ ಬೇಕಾದ್ರೆ ನಮಗೆ, ಬಿಸ್ನೆಸ್ ಬೇಕಾದ್ರೆ ಅಮೇರಿಕಕ್ಕೆ ಹೋಗಂತ, ಯುದ್ಧ ಬೇಕಾದ್ರೆ ರಷ್ಯಾ ಉಕ್ರೇನ್ಗೆ ಹೋಗಂತ. ಆದರೆ ಜ್ಞಾನ, ಆಧ್ಯಾತ್ಮ, ಸಾಮರಸ್ಯ, ಸೌಹಾರ್ದ ಬೇಕಾದ್ರೆ ಮಂಗಳೂರಿಗೆ ಬಾ ಅಂತ ಹೇಳ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂದರೆ ಮಾನವ ಅವತಾದಿ 12ನೇ ಶತಮಾನದ ಬಸವಣ್ಣವರು ಯಾವುದೇ ಒಂದು ಜಾತಿಯನ್ನು ತೊಗೊಂಡು ಬರಲಿಲ್ಲ, ಯಾವುದೇ ಒಂದು ಧರ್ಮವನ್ನು ತೊಗೊಂಡು ಬರಲಿಲ್ಲ. ಎಲ್ಲರೂ ನಮ್ಮವರೇ, ಇವನಾರವ ನಾಕೋಬೇಡ್ರಿ, ಇವ ನಮ್ಮವ ಇವ ಎಲ್ಲರೂ ನಮ್ಮವರು ಅಂತನ್ರಿ ಅಂತ. ಅದಕ್ಕೆ ಏನಾಗ್ತಾ ಇದೆಯಪ್ಪ ಅಂತಂದರೆ ಇದ್ರ ಯಾವ ರಾಜಕೀಯನೂ ಬರಬಾರ್ದು. ಈ ವಿಚಾರದಲ್ಲಿ ಸಾಮರಸ್ಯ ಸೌಹಾರ್ದ ಹೆಂಗಿರ್ಬೇಕಪ್ಪ ಅಂತಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುರು ಅವಾಗನೇ ಹೇಳಿದ್ದಾರೆ. ಬರೀ ನಾವು ಇದು ನಾಡಗೀತೆಯನ್ನು ಹೇಳ್ತೀವಿ ನಾವು, ಆದರೆ ಅದನ್ನು ಅನುಸರಿಸಬೇಕಲ್ಲ. ಏನಾದರೂ ಮಾಡಿದರೆ ನಮ್ಮಲ್ಲಿ ಬೆಳಕು ಚಿಮ್ಮಬೇಕು. ಯಾವ ಥರ ಬೆಳಕು ಚಿಮ್ಮಬೇಕಪ್ಪ ಅಂತಂದರೆ ಜ್ಞಾನದ ಬೆಳಕು ಚಿಮ್ಮಿದಾಗ ಮಾತ್ರ ಈ ಸಾಮರಸ್ಯ ಕಾರ್ಯಕ್ರಮಗಳಾಗ್ತವೆ. ದೇವನೊಬ್ಬ ನಾಮ ಹಲವು, ಹಿಂದೂಗೂ ಈಶ್ವರ ಒಬ್ಬನೇ, ಹೌದಾ ರೀ? ಕ್ರಿಶ್ಚಿಯನ್ಗೆ ಯೇಸು ಒಬ್ಬನೇ, ಮುಸ್ಲಿಮ್ಗೆ ಅಲ್ಲಾ ಒಬ್ಬನೇ, ದೇವರು ಒಬ್ಬನೇ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಅರಿವು ನಿಜವಾಗಿರ್ತಕ್ಕಂಥ ದೇವರನ್ನು ಬೆಳಕಾಗಿ ಚಿಮ್ತದೆ. ನಮ್ಮಲ್ಲಿರ್ತಕ್ಕಂಥ ವಿಶ್ವಾಸ ಭಾಳ ದೊಡ್ಡದು, ನಮ್ಮಲ್ಲಿರ್ತಕ್ಕಂಥ ಅರಿವೇ ಭಾಗ್ಯ ಅಂತ ಹೇಳ್ತಿರ್ತೀವಿ ನಾವು. ಆ ಅರಿವನ್ನು ನಾವು ಯಾವಾಗ ಬೆಳಕಿಗೆ ತೊಗೊಂಡು ಬರ್ತೀವೋ ಅವಾಗ ನಮ್ಮಲ್ಲಿ ಸಾಮರಸ್ಯ ಮೂಡ್ತದೆ, ಸೌಹಾರ್ದತೆಯನ್ನು ಮೂಡ್ತದೆ ಅಂತ ಈ ಕಾರ್ಯಕ್ರಮ ಉದ್ದೇಶಿಸಿ 4 ಮಾತನಾಡೋಕ್ಕೆ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು. ಆಮೇಲೆ ಎರಡನೇದಾಗಿ ಏನಪ್ಪ ಅಂತಂದರೆ ನಮ್ಮ ಈಗ ಸೌಹಾರ್ದ ಕಾರ್ಯಕ್ರಮ ನಡಿಬೇಕಂತಂದ್ರೆ ಪೂರಕ ನಾವಿದ್ದೀವಿ ಅಂತ ಹೇಳ್ತಿರ್ತಾರೆ. ಈ ಪೂರಕ ನಮಗಿಂತ ನೀವು ಪೂರಕ. ಯಾಕಪ್ಪ ಅಂದ್ರೆ ನೀವು ಇಂಥ ಕಾರ್ಯಕ್ರಮದಲ್ಲಿ
ಇಷ್ಟೊತ್ತನ ಕಾರ್ಯಕ್ರಮವನ್ನು ಆಲಿಸಿ ಕೇಳಿದಿರಲ್ಲ, ಬಹಳಷ್ಟು ಕೃತಜ್ಞಪೂರ್ವಕವಾಗಿ ಧನ್ಯವಾದಗಳು ನಿಮ್ಗೆ ನಾನು ಹೇಳಬೇಕು. ಯಾಕಪ್ಪ ಅಂದ್ರೆ ಇವತ್ತು ಇಂಟರ್ನೆಟ್ ಕಾಲ, ಇವತ್ತು ನಾವು ಏನು ಮಾಡಿದ್ರೆ ಅಲ್ಲೇ ಮೊಬೈಲೆಲ್ಲ ಕೂತ್ಕೊಂಡು ಮನ್ಯಾಗಣ ಕಾರ್ಯಕ್ರಮ ನೋಡ್ಬೋದು ನಾವು. ಅವನ್ನೆಲ್ಲ ಪೇಷನ್ಸಿಂದ ಇಟ್ಕೊಂಡು ಶ್ರೀಮತಿ ಮಂಜುಳಾ ನಾಯಕ್ ಅವ್ರು ನಮಗೆ 3-4 ವರ್ಷದಿಂದ ಭಾಳ ದಿವಸದಿಂದ ಪರಿಚಯ. ಆದ್ರೆ ಅವ್ರಿಗೆ ಯಾರ್ಯಾರೋ ಕೇಳಿದ್ರಂತ ವಿರಕ್ಮಠ ಸ್ವಾಮೀಜಿಯವ್ರು ಬರ್ತಾರೆ ನಿಂತ ಕಾರ್ಯಕ್ರಮಕ್ಕೆ ಅಂತ. ಅವ್ರು ಬರೀ ಹಿಂದೂವಾದಿಗಳು ಇರ್ತಾರೆ, ಬರೀ ಹಿಂದುತ್ವವನ್ನು ವಾದಿಗಳು ಅಂತ ಹೇಳ್ತಿರ್ತಾರಂತ. ಆದ್ರೆ ತಪ್ಪು ಕಲ್ಪನೆ. ಯಾಕಪ್ಪ ಅಂತಂದ್ರೆ ಯಾವುದು ಒಳ್ಳೆಯದನ್ನ ಅಪಗೋತೀವಿ, ನಾವೆಲ್ಲರೂ ಒಳ್ಳೆಯದನ್ನು ಅಪಗೋತೀವಿ. ನಾವು ಹಿಂದೂಗಳನ್ನು ಒಪ್ಪಗೋತೀವಿ, ಕ್ರಿಶ್ಚಿಯನ್ರು ಒಪ್ಪಗೋತೀವಿ, ಮುಸ್ಲಿಮ್ಸ್ ಒಪ್ಪಗೋತೀವಿ. ಆದ್ರೆ ಎಂಥವ್ರು ಒಪ್ಪಗೋತೀವಪ್ಪ ಅಂದ್ರೆ ಅಬ್ದುಲ್ ಕಲಾಂನಂತರ ಮಾತ್ರ ಒಪ್ಪಗೋತೀವಿ ನಾವು, ಒಳ್ಳೆಯವ್ರಂತ ಮಾತ್ರ ಒಪ್ಪಗೋತೀವಿ ನಾವು. ಅಂತಿಂಥವ್ರನ್ನ ಯಾವುದೇ ಕಾರಣಕ್ಕೂ ಒಪ್ಪುವಂಥವ್ರಲ್ಲ. ಅದಕ್ಕಾಗಿ ಇಂಥ ಕಾರ್ಯಕ್ರಮ ನಡಿಬೇಕಾಗಿತ್ತಪ್ಪ ಅಂತಂದ್ರೆ ಮಂಜುಳಾ ನಾಯಕ್ ಅವರು ಭಾಳಷ್ಟು ಗಟ್ಟಿವಂತೆ, ಭಾಳ ಧೀರ. ನಮ್ಮ ಕಡೆ ಹೇಳ್ತಾರೆ ಬೆಳಗಾವಿ ಕಡೆ ಅಂತಂದ್ರೆ ರಾಣಿ ಚೆನ್ನಮ್ಮ ಆಳಿದಂಥ ನಾಡು ನಮ್ಮ ಬೆಳಗಾವಿ ಧಾರವಾಡ. ಅಂಥ ರಾಣಿ ಚೆನ್ನಮ್ಮ ಅವತಾರ ಯಾರಪ್ಪ ಅಂದ್ರೆ ಮಂಜುಳಾ ನಾಯಕ್ ಇದ್ದಂಗೆ ಅವರು. ಈ ಮಾತು ಯಾಕೆ ನಿಮ್ಗೆ ಪದೇ ನಾವು ವಿಚಾರ ಮಾಡ್ತೀನಿ ಅಂದ್ರೆ, ಇಷ್ಟು 15 ದಿವಸ, ಒಂದು 20 ದಿವಸ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ. ಅದರ ಜೊತೆಗೆ ಸಾಮರಸ್ಯ ಮಂಗಳೂರಿನ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಸಂಘಟನೆ. ಈ ಸಂಘಟನೆ ಕೂಡ ನಾವು ಕೃತಜ್ಞತೆ ಅಭಿನಂದನೆಗಳು ಸಲ್ಲಿಸೋಕೆ ಇಚ್ಛಪಡ್ತೀನಿ. ಆಮೇಲೆ ಕೆಳಗೆ ಕೊಡೋರು ಮ್ಯಾಲೆ ಗೊತ್ತಿಲ್ಲ, ಯಾಕೋ ರಮಾನಾಥ್ನವ್ರ ಸಚಿವರು, ಮಾಜಿ ಸಚಿವರು ಮ್ಯಾಲೆ ಕೊಡೋದು ಕೆಳಗೆ ಕೂತಾರೆ. ಇದು ಏನು ತೋರಿಸೋದಪ್ಪ ಅಂದ್ರೆ ಸೌಹಾರ್ದತೆ ತೋರಿಸ್ತೈತಿದು. ನಮ್ಮಲ್ಲಿ ಏನಾಗಿದೆಯಪ್ಪ ಅಂತಂದರೆ ಎಲ್ಲರೂ ಒಂದೇ ನಾವು. ಆದರೆ ಇವನು ಹಿಂದೂ, ಇವನು ಕ್ರೈಸ್ತ, ಇವನು ಮುಸ್ಲಿಮ್ಸ್ ಅಂತ ಬಂದು ಏನಾಗಿದೆಯಪ್ಪ ಅಂತಂದರೆ ಒಗ್ಗಟ್ಟು ಕಡಿಮೆ ಆಗ್ತಾ ಇದೆ. ಒಗ್ಗಟ್ಟು ಕಡಿಮೆ ಆಗೋದ್ರಿಂದ ಗಲಭೆಗಳು, ಅದು ಇದು 108 ತಾಪತ್ರೆಗಳು ನಮ್ಮ ದೇಶದೊಳಗೆ ನಡೀತಾ ಇದ್ದಾವೆ. ಅಂಥವನ್ನು ಬದಿಗಿಟ್ಟುಕೊಂಡು ನಾವು ಸಾಮರಸ್ಯವನ್ನು ಚೆನ್ನಾಗಿ ಎಲ್ಲ ಧರ್ಮಗಳಿಗೂ ಒಂದೇ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಭಾರತೀಯ ಧರ್ಮ. ಎಲ್ಲ ಧರ್ಮಗಳಿಗಿದ್ದು ಒಂದೇ ಧರ್ಮ ಭಾರತೀಯ, ನಾವೆಲ್ಲರೂ ಮೊದಲು ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ದೇಶ ಒಂದು ಸುಂದರವಾಗಿರ್ತಕ್ಕಂಥ ದೇಶವಾಗುತ್ತೆ, ವಿಶ್ವ ಮಾನವ ದೇಶ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದ್ದೇವೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಭಾಳ ಸಂತೋಷದಿಂದ ಬರಮಾಡಿಕೊಂಡಿರ್ತಕ್ಕಂಥ ಶ್ರೀಮತಿ ಮಂಜುಳಾ ನಾಯಕ್ ಅವರಿಗೆ ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.